ಕಾಪು ತಾಲೂಕಿನ ಮೂಳೂರು ಗ್ರಾಮದಲ್ಲಿ ಕಾಪು ಪುರಸಭೆ ವತಿಯಿಂದ ನಿರ್ಮಿಸಲು ಹೊರಟಿರುವ ಕೊಳಚೆ ನೀರು ಶುದ್ಧೀಕರಣ ಘಟಕ ನಿರ್ಮಾಣವನ್ನು ವಿರೋಧಿಸಿ ಮೂಳೂರಿನ ಎಸ್ಟಿಪಿ ನಿರ್ಮಾಣ ವಿರೋಧ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಭಾಗವಹಿಸಿದ್ದರು. ಪುರಸಭೆಗೆ ಕೊಳಚೆ ನೀರು ಶುದ್ಧೀಕರಣ ಘಟಕ ಅತ್ಯಗತ್ಯ, ಆದರೆ ಇದರಿಂದ ಸ್ಥಳೀಯರಿಗೆ ಸಮಸ್ಯೆ ಆಗಲಿದ್ದು ಸ್ಥಳೀಯರ ವಿರೋಧ ಕೂಡ ಇರೋದ್ರಿಂದ ಮತ್ತು ಪರಿಸರ ಸಂಬಂಧಿ ಹಾಗೂ ಇತರ ಸಮಸ್ಯೆ ಎದುರಾಗೋದ್ರಿಂದ ಇದಕ್ಕೆ ಪರ್ಯಾಯವಾಗಿ ತಕ್ಷಣ ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಮತ್ತು ಬದಲಿ ಸ್ಥಳವನ್ನು ಗುರುತಿಸುವಂತೆ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನ ನೀಡಿದರು. ಮೂಳೂರು ಎಸ್ಟಿಪಿ ನಿರ್ಮಾಣ ವಿರೋಧ ಸಮಿತಿ ಅವರೊಂದಿಗೆ ಶಾಸಕರು ಕಾಪು ತಹಶೀಲ್ದಾರ್ ಅನಂತ ಶಂಕರ್ ಹಾಗೂ ಕಾಪು ಪುರಸಭೆಯ ಮುಖ್ಯ ಅಧಿಕಾರಿ ನೀಲಕಂಠ ಮೇಸ್ತಾ ಅವರಿಗೆ ಮೂಳೂರು ಪರಿಸರದಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕವನ್ನು ನಿರ್ಮಿಸದಂತೆ ಮನವಿಯನ್ನ ಸಲ್ಲಿಸಿದರು. ತುಂಬ ಡಿಸ್ಟೆನ್ಸ್ ಏನಾಗುತ್ತೆ ಈಗ ನೀವು ಸರ್ಕಾರ ಮಾಡಿ ಚರ್ಚೆ ಮಾಡಿ ಮಾತಾಡಿಸಿ ಇದು ಮಾಡಿ ಭವನ ಗೊತ್ತಾಯ್ತಲ್ಲ. ಮತ್ತು ನಾನು ನೇರವಾಗಿ ಹೇಳ್ತೇನೆ, ನಿಮಗೆ ಯಾವುದೂ ಮಾಡೋದಿಲ್ಲ. ಅಫ್ಕೋರ್ಸ್ ನಿಮಗೆ ಪ್ರೆಷರ್ ಇದೆ, ಇಲ್ಲಿ ನ್ಯಾಷನಲ್ ಗ್ರೀನ್ ಫೀಲ್ಡ್ನಲ್ಲಿ ನಿಮಗೆ ಪ್ರೆಷರ್ ಇದೆ, ಮಾಡಬೇಕು ಅಂತ ಒತ್ತಡ ಇದೆ, ಪುರಸಭೆ ಆಗ್ತಿದೆ, ಅವ್ರಿಗೆ ತೊಂದರೆ ಇದೆ. ಆದರೆ ಇಷ್ಟು ಜನರಿಗೆ ತೊಂದರೆ ಮಾಡೋದು ಬೇಡ, ಬೇರೆ ನಿಧಾನ ಶಾಸಕರು